ಮೀನುಗಾರಿಕೆಗೆ ತೆರಳಿ ವಾಪಸ್ ಬರ್ತಾ ಇದ್ದ ವೇಳೆ ಭಾರೀ ಗಾಳಿಗೆ ಸಿಲುಕಿ ಸಮುದ್ರಕ್ಕೆ ಎಸೆಯಲ್ಪಟ್ಟ ಮೀನುಗಾರ ಕಸಬಾ ಬೆಂಗ್ರೆಯ ನಿವಾಸಿ ನವಾಜ್ ಎಂಬಾತನನ್ನ ಇತರೆ ಬೋಟ್ನಲ್ಲಿದ್ದಂತಹ 5 ಮೀನುಗಾರರು ರಕ್ಷಣೆ ಮಾಡಿದ್ದಾರೆ. ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲ ಅಳಿವೆ ಬಾಗಿಲು ಆಳ ಸಮುದ್ರದಲ್ಲಿ ನಡೆದಿದೆ. ಪ್ರೇಮ್ ಪ್ರಕಾಶ್, ಸೂರ್ಯ ಪ್ರಕಾಶ್, ಅನಿಲ್ ಮೊಂತೇರೋ, ಅಜಿತ್ ಬೆಂಗರೆ, ರಿತೇಶ್ ವೈಗೆ ಎಂಬುವರು ನವಾಜ್ನನ್ನ ರಕ್ಷಣೆ ಮಾಡಿದ್ದಾರೆ. ಕಸಬಾ ಬೆಂಗ್ರೆಯ ನಾಡದೋಣಿ ಅಳಿವೆ ಬಾಗಿಲಿನತ್ತ ಹಿಂತಿರುಗ್ತಾ ಇದ್ದಾಗ ಸಮುದ್ರದ ನಡುವೆ ಕೆಟ್ಟು ನಿಂತಿತ್ತು. ಈ ಸಂದರ್ಭ ಮೀನಿಗೆ ಹಾಕಿದ್ದ ಬಲೆಯನ್ನ ಎಳೆಯಲು ನವಾಜ್ ಯತ್ನವನ್ನ ಮಾಡಿದ್ರು. ಭಾರೀ ಅಲೆ ಅಪ್ಪಳಿಸಿ ನವಾಜ್ ಸಮುದ್ರ ಪಾಲಾಗಿದ್ರು. ಸುಮಾರು ಅರ್ಧ ತಾಸಿನಷ್ಟು ಕಾಲ ಥರ್ಮಾಕೋಲಿನ ಸಹಾಯದಿಂದ ಈಜಾಡಿದ್ದಾರೆ. ಈ ಸಂದರ್ಭ ಘಟನೆ ನಡೆದ ಸ್ಥಳದಿಂದಲೇ ಬರ್ತಾ ಇದ್ದ ಇನ್ನೊಂದು ಬೋಟ್ನಲ್ಲಿ ಇದ್ದವರು ಪ್ರಾಣಾಪಾಯದಲ್ಲಿದ್ದಂತಹ ನವಾಜ್ ಅವರನ್ನ ಹಗ್ಗ ಬೀಸಿ ಅವರ ಪ್ರಾಣವನ್ನ ರಕ್ಷಣೆ ಮಾಡಿದ್ದಾರೆ. Rob